ಮಳೆಯಿಂದಾಗಿ ನೇತ್ರಾವತಿ ಹಾಗೂ ಕುಮಾರಧಾರಾ ನದಿಗಳು ಉಕ್ಕಿ ಹರಿತಾ ಇದ್ದು ಉಪ್ಪಿನಂಗಡಿ ಸಂಗಮಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಸಹಸ್ರಲಿಂಗೇಶ್ವರ ಕ್ಷೇತ್ರ ಒಳಾಂಗಣಕ್ಕೆ ನೀರು ಬರಲು ಆರಂಭ ಆಗಿದ್ದು ಭಕ್ತರು ಸಂಗಮದ ಕ್ಷಣಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಇದೇ ವೇಳೆ ಬಂಟ್ವಾಳ ತಾಲೂಕಿನ ಹಲವು ಗ್ರಾಮಗಳಲ್ಲಿ ನೆರೆಯ ಭೀತಿ ಎದುರಾಗಿದ್ದು ಜನರನ್ನು ಸುರಕ್ಷಿತ ಸ್ಥಳಕ್ಕೆ ರವಾನಿಸಲಾಗ್ತಾ ಇದೆ. ಪಾಣೆಮಂಗಳೂರಿನಲ್ಲಿ ನದಿ ನೀರು ಅಂಗಡಿಗಳಿಗೆ ಪ್ರವೇಶಿಸಿದ್ದು ಅಂಗಡಿ ಮಾಲೀಕರು ಅಂಗಡಿಯ ವಸ್ತುಗಳನ್ನು ಸ್ಥಳಾಂತರ ಮಾಡ್ತಾ ಇದ್ದಾರೆ. ಇನ್ನು ಬಂಟ್ವಾಳ ಪುರಸಭಾ ವಾಣಿಜ್ಯ ಸಂಕೀರ್ಣದಲ್ಲೂ ನೀರು ತುಂಬಿದ್ದು ಇಲ್ಲಿನ ಹಲವು ಅಂಗಡಿಗಳು ಜಲಾವೃತಗೊಂಡಿದೆ. ಇನ್ನು ತಗ್ಗು ಪ್ರದೇಶಗಳಲ್ಲಿ ವಾಸವಾಗ್ತಾ ಇರುವ ಹಲವು ಮನೆಗಳು ಕೂಡ ಜಲಾವೃತಗೊಂಡಿದೆ. ಜಲಾವೃತಗೊಂಡ ಮನೆಗಳಿಗೆ ಶಾಸಕ ರಾಜೇಶ್ ನಾಯ್ಕ್ ಭೇಟಿ ನೀಡಿ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲು ಸೂಚಿಸಿದ್ದಾರೆ. ಪಾಣೆಮಂಗಳೂರು, ಬಂಟ್ವಾಳ, ನಾವೂರ, ಸರಪಾಡಿ ಸೇರಿದಂತೆ ಹಲವೆಡೆ ಮನೆ ಹಾಗೂ ಕೃಷಿ ಭೂಮಿ ಜಲಾವೃತಗೊಂಡಿದೆ. ಈ ಸಲ ಬಹಳಷ್ಟು ಮಳೆ ಆಗ್ತಾ ಇರೋದ್ರಿಂದ ಕಳೆದ ವಾರ ಕೂಡ ಬಹಳಷ್ಟು ಮಳೆಯಾಗಿತ್ತು. 2 ದಿವಸಗಳು ಸ್ವಲ್ಪ ಮಳೆ ಕಮ್ಮಿ ಆಗಿತ್ತು. ಇವತ್ತು ಪುನಃ ನಿನ್ನೆ ರಾತ್ರಿಯಿಂದ ಬಹಳಷ್ಟು ಜೋರಾಗಿ ಮಳೆ ಆಗ್ತಾ ಇದೆ. ಬಹಳಷ್ಟು ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿದೆ, ಮನೆಗಳೆಲ್ಲ ನೀರು ಆವೃತವಾಗಿದೆ. ಅದರಿಂದ ಎಲ್ಲ ಪ್ರದೇಶಗಳಿಗೂ ನಾನು ತಗ್ಗು ಪ್ರದೇಶಗಳಿಗೆ ಇವತ್ತು ಭೇಟಿ ಕೊಡ್ತಾ ಇದ್ದೆ. ಜನರಿಗೆ ಮನವರಿಕೆ ಮಾಡಿ ಜನರನ್ನು ನಾವು ಶಿಫ್ಟ್ ಮಾಡ್ತೇವೆ. ಬಹಳಷ್ಟು ಮನೆಗಳಿಗೆ ನೀರು ನುಗ್ಗಿ ಆಗಿದೆ. ಅದನ್ನು ಜನಗಳನ್ನು ನಾವು ಶಿಫ್ಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ನಾವು ಬಹಳಷ್ಟು ಜಾಗದಲ್ಲಿ ಆಡುವ ಅನಾಹುತಗಳೆಲ್ಲ ನೋಡಿದ್ದಾರೆ ಜನಗಳು. ಅದರಿಂದ ಆದಷ್ಟು ಬೇಗ ಶೀಘ್ರವೇ ಪ್ರತಿ ಪ್ರದೇಶಗಳಿಗೆ ಹೋಗಿ ನಾನು ಜನರನ್ನು ಶಿಫ್ಟ್ ಮಾಡಿ ಅವರಿಗೆ ಎಲ್ಲ ಗಂಜಿ ಕೇಂದ್ರಗಳು ಅವರಿಗೆ ತೊಂದರೆ ಆಗದ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಕಡೆಯಿಂದ ಹಾಗೂ ನಮ್ಮೊಟ್ಟಿಗೆ ಈಗ ತಹಶೀಲ್ದಾರ್ ಇದ್ದಾರೆ, ಪಿಡಿಒಗಳೆಲ್ಲ ಇದ್ದಾರೆ, ಈ ಮುಖಾಂತರ ಕೂಡ ಮಾಡಿ